ಪತ್ನಿಯ ಅನೈತಿಕ ಸಂಬಂಧ ಪ್ರಶ್ನಿಸಿದ್ದಕ್ಕೆ ಗಂಡನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ. ನಿವಾಸಿ ಶೇಖ್ ರಿಯಾಜ್ ಮಿಯಾಗೆ ಇಬ್ರು ಪತ್ನಿಯರು. ಮೊದಲ ಪತ್ನಿ ಬೇಗಮನ್ನ ಬಿಟ್ಟು ಎರಡನೇ ಪತ್ನಿಯ ಜೊತೆ ಶೇಖ್ ರಿಯಾಜ್ ಮಿಯಾ ವಾಸ ಮಾಡಿದ್ದ. ಆದರೆ ಮೊದಲ ಪತ್ನಿ ಬೇಗಂಗೆ ಜಹೀರ್ ಎನ್ನುವವನ ಜೊತೆ ಅಫೇರ್ ಬೆಳೆದಿತ್ತು. ಲಾರಿ ಚಾಲಕನಾಗಿದ್ದ ಶೇಖ್ ಈ ವಿಷಯ ಗೊತ್ತಾಗಿತ್ತು ಈತನಿಗೂ ಕೂಡ. ತನ್ನ ಮೊದಲ ಪತ್ನಿ ಬೇಗಂ ಮನೆಗೆ ಹೋಗಿ ಗಂಡ ಶೇಖ್ ರಿಯಾಜ್ ಮಿಯಾ ಈ ಬಗ್ಗೆ ಪತ್ನಿಯನ್ನ ಪ್ರಶ್ನಿಸಿದ್ದಾನೆ. ಈ ವಿಷಯವಾಗಿ ಗಂಡ ಶೇಖ್ ರಿಯಾಜ್ ಮಿಯಾ ಹಾಗೂ ಮೊದಲ ಪತ್ನಿಯ ಮಧ್ಯೆ ಜಗಳವಾಗಿದೆ. ಈ ಅನೈತಿಕ ಸಂಬಂಧ ವಿಷಯವೇ ಗಂಡ ಹಾಗೂ ಮೊದಲ ಪತ್ನಿಯ ಮಧ್ಯೆ ಆಗಾಗ ಜಗಳಕ್ಕೂ ಕೂಡ ಕಾರಣವಾಗಿತ್ತು. ರಾತ್ರಿ ಮೊದಲ ಪತ್ನಿ ಬೇಗಂ ಮನೆಗೆ ಗಂಡ ಶೇಖ್ ರಿಯಾಜ್ ಮಿಯಾ ಬಂದಾಗ ಪತ್ನಿ ಫೋನ್ನಲ್ಲಿ ಮಾತುಕತೆಯಲ್ಲೇ ಬ್ಯುಸಿ ಆಗಿದ್ಲು. ಇದರಿಂದ ಇಬ್ಬರ ಮಧ್ಯೆ ಮತ್ತೆ ಜಗಳ ಶುರುವಾಗಿದೆ. ಮೊದಲ ಪತ್ನಿ ಜಹೀರ್ ಎನ್ನುವನ ಜೊತೆ ಅಫೇರ್ ಹೊಂದಿದ್ರಿಂದ ಪತ್ನಿ ಹಾಗೂ ಜಹೀರ್ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡಲು ಶೇಖ್ ರಿಯಾಜ್ ಮಿಯಾ ಹೋಗ್ತಾ ಇದ್ದ. ಈ ವೇಳೆ ಪ್ರಿಯಕರ ಜಹೀರ್ನನ್ನ ಫೋನ್ ಮಾಡಿ ಶೇಖ್ ರಿಯಾಜ್ ಪತ್ನಿ ಕರೆಸಿಕೊಂಡಿದ್ದಾಳೆ. ಬಳಿಕ ಜಹೀರ್ ಶೇಖ್ ರಿಯಾಜ್ ಮಿಯಾನ ಬೆನ್ನತ್ತಿ ಹೋಗಿ ರಾಡ್ನಿಂದ ತಲೆಗೆ ಹೊಡೆದು ಕೊಲೆ ಮಾಡಿದ್ದಾನೆ. ಸೇಡಂ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಶೇಖ್ ರಿಯಾಜ್ ಮಿಯಾನ ಕೊಲೆ ನಡೆದಿದೆ. ಸೇಡಂ ಪೊಲೀಸ್ ಠಾಣೆಯ ಪೊಲೀಸರು ಆರೋಪಿ ಜಹೀರ್ ಮತ್ತು ಶೇಖ್ ರಿಯಾಜ್ ಮಿಯಾನ ಮೊದಲ ಪತ್ನಿ ಬೇಗಂನನ್ನ ವಶಕ್ಕೆ ಪಡೆದಿದ್ದಾರೆ.